ಬಿಡು. ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಸೊ ಟೈಮ್ ಈಗ 5:30. ಪೂಜೆ ನಡೀತದೆ, ಸ್ವಲ್ಪ ಲೇಟ್ ಆಗಿದ್ದೆ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶುದ್ಧೋದಕಸ್ನಾನ ಅಭಾಗಿತ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಕಲ್ಯಾಣ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತೆ ಚಮನೆ ಚೈವ ಗೋದಾವರಿ ಸರಸ್ವತೆ ರಾಮದಾಸನ್ ನಾಳೆ ಕಡೆ ನೀನು ಸಿಕ್ಸಿಲ್ಲ ಒಂದೊಂದೇ ಅಷ್ಟೇ ಮಂಟಪ ಮಹಾಲಕ್ಷ್ಮೀ ದೇವತಾರ್ಚನೆ ಬನ್ನಿ. ಶಿವಚರ ಸುತ್ತೋಕೆ ಬಾಳೆಹಣ್ಣು ಜೊತೆಗೆ ಬೆಲ್ಲ ಬಾಳೆಹಣ್ಣು ತಿಳಿಸಿ ಒಳ್ಳೆ ಕರ್ಕೊಂಬ ತೊದೆಯ ಬಲ ನಿಧಾನ ನಿಧಾನ ತಿನ್ನುತ್ತಾ ಮನೆ ತಿನ್ನುತ್ತಾ ಇಲ್ಲ ಯಾರು ಬರಬೇಡ ಯಾರು ಮಾಡಬಾರ್ದು. ಹೌದಪ್ಪ, ಸ್ವಲ್ಪ ಜಾಗ ಬಿಡಿ. ಭದ್ರ ಭದ್ರ ನಿಧಾನ ನಿಧಾನ ಸೈಡ್ಗೆ ಹೋಗ್ಬಿಟ್ರೆ ಮೆಲ್ಲ ಮೆಲ್ಲ ಅಲ್ಲ ಬೀಳುತ್ತೆ, ಜಾರುತ್ತೆ ನೋಡ್ಕೊ. అమ్మా దీన్ని చేసి పెట్టినాయండి అమ్మా. ఆచమనం తప్పయా విఘ్నేశ్వర దేవత జ్యోతమః ఆచమనం హరిద్రాచమనం తప్పయా రూపమ సింధూర్చూర్ణాది మంగళ సింధూర్చూర్ణాది మంగళ ద్రవ్యాన్ని తప్పయా ವನಸ್ಪತಿ ದೇವರು ಲಕ್ಷ್ಮೀ ಭಾರತ ಪ್ರಾರ್ಥನೆ చేసుకుంటూ ಧ್ರುವಂತೆ ರಾಜಾವರಣ ಧ್ರುವಂತೆ ವಾ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಕ್ಷೀರ ಪ್ರತಿಷ್ಠಾಪನ ಮುಹೂರ್ತ ಸುಮುಹೂರ್ತ ಚಿತ್ರಗಂಡಂತೋ
ದರ್ಶನ್ ಟೀ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಅದಕ್ಕೆ ಬೇಕಂತ ಕೇಳಿದ್ರೆ ಅಷ್ಟೇ. ಹಂಗಾರೆ ಎರಡು ಹಾಕಿ ಅವರಿಗೆ ನೋಟೆಡ್. ತಿಂದ ತಿಂತಾ ಇದ್ದೀನಿ. ಹಲೋ ಶಿರು. ಬಾಯ್. ಎಷ್ಟೊತ್ತಲ್ಲೇ ಗುಬಾಡ್ ನೀನು ಏನು ಬಸ್ಸಲ್ಲಿ ಬಿಟ್ಬಿಡೋದ ಫ್ಲೈಟಲ್ಲಿ ಬಿಟ್ಟು ಬರೋದ ನೀನು? ತಗೋ ವೆಂಕಿ ಕಂಟಕ. ನಮ್ಮದು ಗಾಳಿ ಸ್ವಲ್ಪ ಬಿಸಿ ಜಾಸ್ತಿ ಇದೆ, ಹೊಡೆದೋಗುತ್ತೆ ಅಂತ ಭಯ. ಇದು ಹೆಲ್ಮೆಟ್ ಅಲ್ಲ, ಹೆಲ್ಮೆಟ್ ತಲೆಗೆ ಹಾಕಂತಾರಲ್ಲ ಅದ. ಅದರಲ್ಲಿ ಇವಾಗ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡೋದು? AC ಫಿಕ್ಸ್ ಮಾಡೋದ? ದಾರ ಕಟ್ಟು ಹೊಡೆದೋಗ್ಬಿಡ್ತೀವಿ. ಈ ದಾರ ಕಟ್ಟೆ ದೊಡ್ಡ ವಿಷಯ ಅಲ್ಲ. ಈಗ ಪ್ರಾಕ್ಟೀಸ್ ಕ್ಲೋಸ್ ಮಾಡೋ ನೀನೇ ಮಾಡ. ಸೈಡ್ 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 ಸೈಡ್. ಹಾಂ ಈಗ ಬಿಡು 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 ಆಯ್ತು ಬಿಡು ಬಿಡು. ಈಗ ತಿನ್ಸು ಬಾಯಿ ಕೊಡು. ಈಗ ಸಾಕು 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 ಸಾಕು.
ಎಲ್ಲ ನೋಡ್ತೀಯಾ? ಏನ್ ಮಾಡೋದು? ಇಲ್ಲ ಎಲೆ ಅಡಿಕೆ ಕೊಡು ಇದು ಅಂತಂದೆ. ಅದೇ ನಾನು ಹೇಳ್ದಂಗೆ ಮಾಡು. ಅದು ತಗೋ, ಇಲ್ಲ ಅಂದ್ರೆ 60 ಪೀಸಸ್ ಮಾಡಬೇಕು. ಹಾಂ ಹೇಳಿ ಬೇಡಿ. ವಾವ್ ಸಿಂಪ್ಲಿ ಆಸಮ್ ಬರಲಿಲ್ಲ. ಇನ್ನೊಂದ್ಸಲ ಮಾಡಿ 4 ಪೀಸ್ ಆಯ್ತು. ಟೇಸ್ಟ್ ಮಾಡಕ್ಕೆ ಅಂತಾನೆ ಇದೆ. ಚೆನ್ನಾಗಿದೆಯಾ? ಸೂಪರಾ? ನನಗೆ ಕೊಡ್ರಿ. ಕೊಡಿ ಮತ್ತೆ ಕೊಡಿ. ಒಂದು ನಿಮಿಷ ಹಂಗೆ ಸುಮ್ಮನೆ ನಿನಗೆ ನಾನೇ ಹಾಕಿರೋದು. ಆಯ್ತಾಯ್ತು ಸರಿ. ಕೇಳ್ದಂತ ಬೇಜಾರು ಮಾಡ್ಕೋಬೇಡಿ. ಇಲ್ಲ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ ಅಡುಗೆ ಮಾಡಮ್ಮ. ಮತ್ತೊಂದು ವಿಡಿಯೋದಲ್ಲಿ ಸೊ ಬೆಳಿಗ್ಗೆ ಗೃಹ ಪ್ರವೇಶ ಮತ್ತು ಕೆಲವು ಪೂಜಾ ಹೋಮಗಳೆಲ್ಲ ಇತ್ತು. ಅದು ಮುಗಿದಾದ್ಮೇಲೆ ನಾವು ಮಧ್ಯಾಹ್ನ ಊಟಕ್ಕೆ ಆ್ಯಕ್ಚುಲಿ ನೈಟ್ ನಿದ್ದೆ ಸರಿಯಾಗಿ ಮಾಡಿಲ್ಲದಿರೋದ್ರಿಂದ ಜಾಸ್ತಿ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಸೊ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಟೆರೆಸ್ ಮೇಲೆ. ಊಟ ಆದಮೇಲೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋದ್ವಿ ಅನ್ನೋ ತೋರಿಸ್ತೀನಿ. ಬಟ್ ಈ ವಿಡಿಯೋದಲ್ಲಿ ಇಷ್ಟೇ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ವಿಡಿಯೋವನ್ನು ಹೀಗೆ ಸಪೋರ್ಟ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.